ಫ್ಯಾಷನ್ಗಾಗಿ ಕೂದಲಿಗೆ ಕತ್ತರಿ ಹಾಕುವವರನ್ನ ನಾವು ಎಲ್ಲೆಡೆ ಕಾಣುತ್ತಿರುತ್ತೇವೆ. ಆದರೆ ಇಲ್ಲೊಬ್ಬಳು ಬಾಲೆ ಕ್ಯಾನ್ಸರ್ ಪೀಡಿತರಿಗೆ ವಿಗ್ ತಯಾರಿಕೆ ಮಾಡಲೆಂದೇ ಕೇಶಕ್ಕೆ ಕತ್ತರಿಯನ್ನ ಹಾಕಿದ್ದಾಳೆ. ಎಕ್ಕೂರಿನಲ್ಲಿರುವ ಕೇಂದ್ರೀಯ ವಿದ್ಯಾಲಯದ 6ನೇ ತರಗತಿ ವಿದ್ಯಾರ್ಥಿನಿ ಡಿಲ್ನಾ ರಾಜೇಶ್ ಕೇಶದಾನ ಮಾಡಿರುವ ಬಾಲೆ. 11ರ ಹರೆಯದ ಡಿಲ್ನಾ ರಾಜೇಶ್ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಚಿಕಿತ್ಸೆಯಾದ ಪರಿಣಾಮದಿಂದ ಕೇಶ ಕಳೆದುಕೊಂಡ ರೋಗಿಗಳಿಗೆ ವಿಗ್ ತಯಾರಿಕೆಗೆಂದು ಕೇಶ ದಾನ ಮಾಡಿದ್ದಾಳೆ. ಕೇಶದಾನಕ್ಕೆ ಡಿಲ್ನಾ ರಾಜೇಶ್ ಕಳೆದ 2 ವರ್ಷಗಳ ಹಿಂದೆಯೇ ನಿರ್ಧರಿಸಿದ್ದು, ಇದಕ್ಕಾಗಿ ಸುಮಾರು 2 ವರ್ಷಗಳ ಕಾಲ ಕೂದಲಿಗೆ ಕತ್ತರಿ ಹಾಕದೆ ಬೆಳೆಸಲಾಗಿತ್ತಂತೆ. ಈ ನಡುವೆ ಜನವರಿ 14ರಂದು ಆಕೆಯ 11ನೇ ಹುಟ್ಟುಹಬ್ಬಕ್ಕೆ ಕೂದಲು ನೀಡಲು ನಿರ್ಧರಿಸಿದ್ಲು. ಆದರೆ ಕೋವಿಡ್ ಲಾಕ್ಡೌನ್ನಿಂದ ಇದು ಸಾಧ್ಯವಾಗಿರಲಿಲ್ಲ. ಇದೀಗ ಸೆಪ್ಟೆಂಬರ್ 22ರಂದು ಕ್ಯಾನ್ಸರ್ ರೋಗಿಗಳಿಗೆ ಕೂದಲು ಸಂಗ್ರಹ ಮಾಡುವ ನಿಪುಣತೆ ಹೊಂದಿರುವ ಮಂಗಳೂರಿನ ಬಿಜೆ ನ್ಯೂ ರೋಡ್ನ ಎಚ್ಯೂಸ್ ಹೇರ್ ಗ್ಯಾರೇಜ್ನಿಂದ ಕೂದಲನ್ನು ಶುದ್ಧಗೊಳಿಸಿ ಕತ್ತರಿಸಲಾಗಿದೆ. ಈ ಕೂದಲನ್ನು ಬಡ ಕ್ಯಾನ್ಸರ್ ರೋಗಿಗಳಿಗೆ ವಿಗ್ಗಳನ್ನು ತಯಾರಿಸಲು ನೀಡುವ ಕೇರಳದ ತ್ರಿಶೂರಿನ ಮಿರಾಕಲ್ ಚಾರಿಟೇಬಲ್ ಅಸೋಸಿಯೇಷನ್ ನೇತೃತ್ವದ ಹೇರ್ ಬ್ಯಾಂಕಿಗೆ ಕೂದಲನ್ನು ಕಳುಹಿಸಲಾಗಿದೆ. ಡಿಲ್ನಾ ಮಲಯಾಳ ಮನೋರಮಾ ಪತ್ರಿಕೆಯ ಮಂಗಳೂರು ವರದಿಗಾರ ರಾಜೇಶ್ ಕುಮಾರ್ ಕಾಂಕೋಲ್ ಹಾಗೂ ಯನಪೋಯ ಕಾಲೇಜಿನ ಉಪನ್ಯಾಸಕಿ ಕೆಎಂ ಜಮುನಾ ದಂಪತಿಯ ಪುತ್ರಿಯಾಗಿದ್ದಾಳೆ.